ಹಿಂದೆ ಹೋಗಿ ನಿಲ್ಲು. ನನ್ ಮಗನಾಗಿ ನೀನ್ ತಟ್ಟೆ ಹಿಡ್ಕೊಂಡು ಮುಂದೆ ನಿಲ್ಬಾರ್ದು. ನಾನ್ ನಿನ್ ಮೊದ್ಲು ಊಟ ಹಾಕಿದ್ರೆ ಇಲ್ಲಿ ಮಲಗಿದಾರಲ್ಲ ಈ ಮಕ್ಳೆಲ್ಲ ನಮಗೂ ತಾಯಿತಿದ್ರೆ ಅವ್ರು ನನಗ್ ಮೊದ್ಲು ಊಟ ಹಾಕ್ತಿದ್ರು ಅಂತ ಒಂದಿನೂ ಅನ್ಕೋಬಾರ್ದಪ್ಪ. ನನ್ ಕಡೆಯಲ್ಲಿ ನಿಂತ್ರೆ ಸ್ವಲ್ಪನೇ ಅಮ್ಮ ತಿನ್ನೋಕ್ ಸಿಗೋದು. ಎಲ್ರಿಗೂ ಹೊಟ್ಟೆ ತುಂಬಾ ಊಟ ಹಾಕಿ ಇನ್ನೊಬ್ರಿಗೋಸ್ಕರ ನೀನ್ ಬಾಳ್ದೆ ಅಂದ್ರೆ ದೇವರು ಖಂಡಿತ ನಿನ್ಗೆ ಊಟ ಕೊಡ್ತಾರಪ್ಪ. ಇದೇ ಸತ್ಯ ಮಗು. ಹೌದಾ ಅಮ್ಮ? ನಂಗೆ ತುಂಬಾ ಹಸುವಾಗ್ತಿದೆ. ಇಲ್ಲಿ ಎಷ್ಟೊಂದ್ ದೇವ್ರಿವೆ. ಯಾವ್ದಾದ್ರು ಒಂದ್ ದೇವ್ರಿಗೆ ಊಟ ಹಾಕೋ ಹೇಳಮ್ಮ. ದೇವ್ರು ನಮಸ್ಕಾರ ಅಮ್ಮ. ನನ್ನ ತಮ್ಮನ ಮದುವೆ ಮಳೆ ಬಂದಿದ್ರಿಂದ ಜನಗಳು ಬರ್ಲಿಲ್ಲ. ತುಂಬಾ ಊಟ ಮಿಕ್ಬಿಟ್ಟಿದೆ. ಮಕ್ಕಳು ಕೊಡೋಣ ಅಂತ. ನೋಡಿದ್ಯಾ, ಎಲ್ರಿಗೂ ಸಾಧಾರಣ ಊಟ ಕಳಿಸಿ ನೀನು ಮದ್ವೆ ಊಟ ಕಳಿಸಿದ್ದಾರೆ ಕಣೋ. ದೇವ್ರಿದಾನೆ ಅಂತ ನಮ್ದವ್ರಿಗೆ ದೇವ್ರು ಯಾವತ್ತೂ ಜೊತೆಲೇ ಇರ್ತಾನಪ್ಪ. ನಮಸ್ಕಾರ ಮಾಡು.